ಅಂದ್ರೆ ಸ್ಟೋರಿಗಳು ಬರ್ತಾ ಇದ್ವು. ಯಾಕಂದ್ರೆ ಈ ಸಲ ಬ್ಯಾಂಕ್ ಹೊಂದಾಣಿಕೆ ಆಗ್ತಿತ್ತಿಲ್ಲ, ಕುರ್ಚಿನ ಚುನಾವಣೆ ಆಗ್ತೈತಿ ಅಂತ ಹೇಳಿ ತಾವು ಅನೇಕ ತಮ್ಮ ಇದರಲ್ಲಿ ತಾವೆಲ್ಲ ಮಾಡಿದ್ರಿ. ಸೊ ಬೆಲ್ಗಾಂ DCC ಬ್ಯಾಂಕು ಇವತ್ತೆಲ್ಲ ನಮ್ಮೆಲ್ಲ ಹಿರಿಯರ ಮುಖಾಂತರ ಪಕ್ಷದ ಎಲ್ಲ ವರಿಷ್ಠರ ಆದೇಶ ಪ್ರಕಾರ ಇವತ್ತು 16 ಸೀಟಿನ ಬರ್ತೆ, 10 ತಾಲೂಕಾ 6 ಅದರ್ಸ್ ಅಂತ ಬರ್ತಾವ್ರಿ. ಸೊ 10ರಲ್ಲಿ 3 ಇದೇಗ ಮಾನ್ಯ ಉಪಮುಖ್ಯಮಂತ್ರಿ ಹೇಳಿದಂಗೆ 7 ಸೀಟ್ ಆಗಿರೋದು ಹಾಕಿದ್ರು. ಅಂದ್ರೆ ವಿಡ್ರಾಲ್ ಪ್ರೊಸೀಜರ್ ನಾಳೆ ನಾಡ್ದು ಮುಗಿತೈತೆ. ಅದರ್ಸ್ ಅನ್ನೋದು ಏನು 6 ಬರ್ತಿಲ್ಲ, ಅಥವಾ 4 ಆಗಿದಾವ್ರಿ. 2 ಸ್ವಲ್ಪ ಜನ ಅಪ್ಲಿಕೇಶನ್ ಕೊಟ್ಟಿದ್ರೆ ಅವನು ನಾಳೆ ನಾಡ್ದು ಕುಂತ್ರೆ ಎಲ್ಲರೂ ಎಲ್ಲ ನಮ್ದೆಲ್ಲ ಆಸೆ ಇಷ್ಟದೆ. ನಮ್ದು ನಮ್ಮ ಪಾರ್ಟಿ ವರಿಷ್ಠರು ನಮ್ಮೆಲ್ಲ ಬೆಳಗಾವಿಗಳ ಮುಖಂಡರು 16 ಸೀಟ್ ಆಗಿರೋದು ಆಯ್ಕೆ ಮಾಡಿ ಒಂದು ರಾಜ್ಯಕ್ಕೆ ಮೆಸೇಜ್ ಕಳಿಸ್ಬೇಕಂತೇಳಿ ಈ ಉದ್ದೇಶದಿಂದ ಎಲ್ಲರೂ ಪ್ರಯತ್ನ ಮಾಡ್ತೇವೆ. ತಮ್ಗೆ ಗೊತ್ತಿರ್ಬೋದು, ಸುಮಾರು 5 ವರ್ಷದಿಂದ 2015ರಲ್ಲಿ ಇದೇ DCC ಬ್ಯಾಂಕ್ನಿಂದ ನಮ್ಮ ಎಲ್ಲ ಸಂಬಂಧಗಳು ಹಾಳಾಗಿದ್ದು ತಮ್ಗೆಲ್ಲ ಗೊತ್ತೈತಿ. ಇದೇ DCC ಬ್ಯಾಂಕ್ನಿಂದ ಚುನಾವಣೆ ಆಗಿ ನಮ್ಮೆಲ್ಲ ಮುಖಂಡರಲ್ಲಿ ಸಂಬಂಧಗಳು ಹಾಳಾಗಿದ್ವಿ. ಇವತ್ತು ಮತ್ತೆ ಎಲ್ಲ ಹಿರಿಯರ ಆಶೀರ್ವಾದದಿಂದ DCC ಬ್ಯಾಂಕ್ ಮತ್ತೆ ಎಲ್ಲರೂ ಒಂದಾಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಮಾನ್ಯ ಉಪಮುಖ್ಯಮಂತ್ರಿ ಉಮೇಶ್ ಕತ್ತಿ ಅವರು ಇರ್ಬೋದು, ಎಲ್ಲರೂ ಸೇರಿ ನಮ್ಮ ಮುಂದಿರುವಂತ, ಯಾಕಂದ್ರೆ ಒಂದು ದೊಡ್ಡ ಬ್ಯಾಂಕ್ ಇದೆ, ರಾಜ್ಯದಲ್ಲಿ ನಂಬರ್ 1 ಬ್ಯಾಂಕ್ ಇದೆ. ಇದು ಯಾಕಂದ್ರೆ ರೈತರಿಗೆ ಒಳ್ಳೇದಾಗಬೇಕು, ಗ್ರಾಹಕರಿಗೆ ಒಳ್ಳೇದಾಗಬೇಕು, ನಮ್ಮ ನೌಕರರಿಗೆ ಒಳ್ಳೇದಾಗಬೇಕು. ಈ 3 ಅಜೆಂಡಾ ಇಟ್ಕೊಂಡು ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ ಎಲ್ಲ ಒಂದು ಪ್ಲಾನ್ ಮಾಡ್ಕೊಂತೀವಿ, ಮಾಡ್ತೀವಿ. ಇದ್ರ ಜೊತೆಗೆ ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು, ಉಪಮುಖ್ಯಮಂತ್ರಿಯಾದ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರು, ಸನ್ಮಾನ್ಯ ಹಿರಿಯರಾದ ಉಮೇಶ್ ಕತ್ತಿ ಅವರು, ಇವರು 3 ಜನ ಲೀಡರ್ಶಿಪ್ ಅಲ್ಲಿ ನಾವು ಮುಂದಿನ ದಿನಮಾನದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಭಿನ್ನಾಭಿಪ್ರಾಯ ರಾಜಕಾರಣ ಮಾಡಬೇಕಂತ ಒಂದು ನಿರ್ಣಯಕ್ಕೆ ನಾವು ಬಂದಿದ್ದೀವಿ. ಅದು ಬೆಳಗಾವಿ ಲೋಕಸಭಾ ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತಿಲಿ ಮುಂದೆ 2023 ಬರುವಂತ ವಿಧಾನಸಭಾ ಇರ್ಬೋದು. ಈ 3 ಜನ ಲೀಡರ್ಶಿಪ್ ಅಲ್ಲಿ, ಇವ್ರನ್ನ ಲೀಡರ್ಶಿಪ್ ಅಲ್ಲಿ ನಾವೆಲ್ಲರೂ ಸೇರಿ ಈ ಭಾಗದಲ್ಲಿರುವಂತಹ ಶಾಸಕರು ಇರ್ಬೋದು, ಲೋಕಸಭಾ ಸದಸ್ಯರು ಇರ್ಬೋದು, ವಿಧಾನ ಪರಿಷತ್ ಎಲ್ಲ ಮುಖಂಡರು ಸೇರಿ ನಾವು ಇವ್ರ 3 ಲೀಡರ್ಶಿಪ್ ಹೋಗಿ ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಗಟ್ಟಿಯಾಗಿ ಬೆಳಗಾವಿಯಲ್ಲಿ ಕಟ್ಟಿ ಉಳಿಸಿ ಬೆಳೆಸೋ ಪ್ರಯತ್ನ ಇದೆ. ಆ ದೃಷ್ಟಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಬ್ಯಾಂಕ್ ಎಲ್ಲರೂ ತಮ್ಮ ಅಂದ್ರೆ ಎಲ್ಲ ಮಾಧ್ಯಮ ತಮ್ಮ ಸರ್ಕಾರದಿಂದ ವಿರೋಧ ಆಯ್ಕೆಯಾಗಿದೆ. ಅದನ್ನು ಮುಂದಿನ ದಿನಮಾನದಲ್ಲಿ, ಯಾಕಂತ ತಾವು ನೋಡಿದ್ರೆ ಈ ಸಲ 25 ಕೋಟಿ ಲಾಭ ಆಗಿದೆ. ಮುಂದಿನ ದಿನಮಾನದಲ್ಲಿ 50 ಕೋಟಿ 100 ಕೋಟಿ ಲಾಭ ಆಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಬ್ಯಾಂಕ್ ಎಲ್ಲ ಒಳ್ಳೆತನ ನಡೆಸ್ತೀವಿ. ಅದಕ್ಕೆಲ್ಲ ಜಿಲ್ಲೆಯಲ್ಲ ಹಿರಿಯರು ಸಹಕಾರ ಬೇಕಾಗುತ್ತೆ, ಮಾಧ್ಯಮದ ತಂದು ಸಹಕಾರ ಬೇಕಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.